ಕಾರ್ಕಳದ ಬಂಡಿ ಮಠದಲ್ಲಿ ಬಹುಕೋಟಿ ರೂಪಾಯಿ ವೆಚ್ಚದಲ್ಲಿ ಬಸ್ ನಿಲ್ದಾಣ ನಿರ್ಮಿಸಿದ್ರೂ ಸಾರ್ವಜನಿಕ ಪೂರ್ಣ ಪ್ರಮಾಣದಲ್ಲಿ ಬಳಕೆ ಸಿಕ್ಕಿಲ್ಲ. ಹಳೆ ಬಸ್ ನಿಲ್ದಾಣವನ್ನ ಬಂಡಿ ಮಠಕ್ಕೆ ಸ್ಥಳಾಂತರಿಸುವ ಚರ್ಚೆ ಕೆಲವೊಮ್ಮೆ ಮುನ್ನೆಲೆಗೆ ಬಂದು ಹಿಂದೆ ಸರಿಯುತ್ತದೆ. ಪುರಸಭೆಗೆ ನೂತನ ಸಾರಥಿಗಳ ನೇಮಕಕ್ಕೆ ಕ್ಷಣಗಣನೆ ಆಗುತ್ತಿರುವಾಗಲೇ ಸ್ಥಳಾಂತರದ ವಿಚಾರ ಗರಿಗೆದರಿದೆ. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಪುರಸಭಾ ಸದಸ್ಯರಾದ ಅಶ್ಫಾಕ್ ಅಹಮದ್, ಪುರಸಭೆ ವ್ಯಾಪ್ತಿಯಲ್ಲಿ ರಸ್ತೆಗಳು ಇಕ್ಕಟ್ಟಾಗಿವೆ, ತಾಂತ್ರಿಕ ಸಮಸ್ಯೆಗಳಿವೆ, ಓಡಾಟಕ್ಕೆ ಸ್ಥಳಾವಕಾಶದ ಕೊರತೆ ಇದೆ, ಒಳಚರಂಡಿ ಹಾಗೂ ರಸ್ತೆ ದುರಸ್ತಿ ಕಾಮಗಾರಿಗಳು ಕೂಡ ಆರಂಭವಾಗಿದ್ದು ಹಳೆ ಬಸ್ ನಿಲ್ದಾಣವನ್ನ ಬಂಡಿ ಮಠಕ್ಕೆ ಸ್ಥಳಾಂತರಿಸುವ ಪ್ರಕ್ರಿಯೆ ನಡೆಯುವ ಸಾಧ್ಯತೆ ಇದೆ. ಪೂರಕವಾಗಿ ಬಂಡಿಮಠ ಶೌಚಾಲಯ ದುರಸ್ತಿ, ಬಣ್ಣ ಬಳಿಯುವ ಕಾಮಗಾರಿ ಸಹಿತ ಕೆಲವು ಕಾಮಗಾರಿಗಳು ಆರಂಭಗೊಂಡಿದೆ. ಸ್ಥಳಾಂತರ ಚರ್ಚೆ ಕೆಲವು ವರ್ಷಗಳಿಂದ ಚಾಲ್ತಿಯಲ್ಲಿದ್ದು ಪುರಸಭೆಯಲ್ಲಿ ಹಲವು ಬಾರಿ ಉಲ್ಲೇಖವಾಗಿತ್ತು. ಸದ್ಯ ಸಾರ್ವಜನಿಕರು, ವರ್ತಕರು ಸಹಕರಿಸಿದರೆ ಬಸ್ ನಿಲ್ದಾಣ ಶಾಶ್ವತವಾಗಿ ಸ್ಥಳಾಂತರಗೊಳ್ಳಲಿದೆ ಎಂದು ಹೇಳಿದರು. ಜನನಾಯಕರು, ಜನಪ್ರತಿನಿಧಿಗಳು ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿರುವುದೇ ಇವತ್ತು ಈ ರೀತಿಯ ಅವ್ಯವಸ್ಥೆ ಆಗಲಿಕ್ಕೆ ಕಾರಣ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಕಾರ್ಕಳದ ಅಭಿವೃದ್ಧಿಯ ಹರಿಕಾರರಾಗಿರುವಂತಹ ಮಾನ್ಯ ಶಾಸಕರು ಬಂಡಿಮಠ ಬಸ್ ನಿಲ್ದಾಣದ ಬಗ್ಗೆ ಗಮನ ಹರಿಸಿ ಇಡೀ ತಾಲೂಕಿಗೆ ಬೇಕಾದಂಥ ಒಂದು ಸುಂದರವಾದ ಜಾಗ, 2 ಎಕರೆ ಜಾಗ ಪ್ರದೇಶವಿದೆ, ಮತ್ತು ಒಳ್ಳೆಯ ಒಂದು ಪೇಟೆಯ ಮಧ್ಯಭಾಗದಲ್ಲಿರುವಂತಹ ಒಂದು ಕಾರ್ಕಳಕ್ಕೆ ಮಧ್ಯಭಾಗದಲ್ಲಿರುವಂತಹ ಒಂದು ಬಸ್ ನಿಲ್ದಾಣ ಇದು. ಆದ್ದರಿಂದ ದಯವಿಟ್ಟು ತಾವು ಇಡೀ ತಾಲೂಕಿನ ಅಭಿವೃದ್ಧಿಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತಾ ಇದ್ದೀರಾ. ಅದೇ ರೀತಿ ಈ ಕಾರ್ಕಳದ ಪುರಸಭೆಯಲ್ಲಿರುವಂಥ ಬಸ್ಸು ನಿಲ್ದಾಣವನ್ನು ಆ ಪೇಟೆ ಮಧ್ಯಭಾಗದಿಂದ, ಆ ಇಕ್ಕಟ್ಟಿನಿಂದ ಜನರಿಗೆ ಒಂದು ಅಲ್ಲಿಂದ ಆ ಸಂಕಷ್ಟದಿಂದ ಬಿಡುಗಡೆ ಮಾಡಿಸಿ ಇವತ್ತು ಈ ಬಂಡಿಮಠ ನಿಲ್ದಾಣಕ್ಕೆ ತಾವು ತರುವುದರಲ್ಲಿ ತಮ್ಮ ಕಾರ್ಯ ಇದರಲ್ಲಿ ಇರಲಿ. ಮತ್ತು ನೀವು ಕಾರ್ಕಳದ ಅಭಿವೃದ್ಧಿಯ ಹರಿಕಾರರಾಗಲಿಕ್ಕೆ ಎರಡು ಮಾತೇ ಇಲ್ಲ ಅಂತೇಳಿ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ